ದಕ್ಷಿಣ ಕನ್ನಡ ಮಾಜಿ ಸೈನಿಕರ ಸಂಘ ಲಯನ್ಸ್ ಕ್ಲಬ್ ಮಂಗಳೂರು ಸೆಂಟರ್ ಫಾರ್ ಇಂಟಗ್ರೇಟೆಡ್ ಲರ್ನಿಂಗ್ ವತಿಯಿಂದ ಕಾರ್ಗಿಲ್ ವಿಜಯ ದಿವಸವನ್ನು ಮಂಗಳೂರಿನ ಕದ್ರಿಯ ಹುತಾತ್ಮರ ಸ್ಮಾರಕದ ಬಳಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸ್ಮಾರಕಕ್ಕೆ ಅಪರ ಜಿಲ್ಲಾಧಿಕಾರಿ ರೂಪಾ ಎಂಶಿ ಅವರು ಪುಷ್ಪನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಕಾರ್ಗಿಲ್ ಯುದ್ಧದಲ್ಲಿ ದೇಶದ ಸೈನಿಕರ ಹೋರಾಟ, ತ್ಯಾಗ, ಬಲಿದಾನವನ್ನು ಯುವ ಪೀಳಿಗೆಯು ಅರ್ಥ ಮಾಡಿಕೊಳ್ಳಬೇಕಾದ ಅಗತ್ಯ ಇದೆ ಅಂತ ಹೇಳಿದರು. ಜುಲೈ 26, 1999 ಇವತ್ತಿಗೂ ಕೂಡ ಪ್ರತಿಯೊಬ್ಬ ಭಾರತೀಯನಿಗೆ ಒಂದು ಹೆಮ್ಮೆ ಮತ್ತು ಒಂದು ನಮ್ಮ ಇಡೀ ಇಂಡಿಯನ್ ಆರ್ಮ್ ಫೋರ್ಸಸ್ ಬಗೆಗಿನ ಒಂದು ವಿಜಯದ ಆಪರೇಷನ್ ವಿಜಯದಿಂದ ಇಡೀ ದೇಶವನ್ನು ಸ್ವಾತಂತ್ರ್ಯ ಮತ್ತೊಮ್ಮೆ ಪಾಕಿಸ್ತಾನ ಏನು ಔಟ್ಪೋಸ್ಟನ್ನು ಕಾನ್ಕರ್ ಮಾಡಿತ್ತು ಅದನ್ನು ಯಾವುದನ್ನು ರಿಲೀಸ್ ಮಾಡಿಸ್ಲಿಕ್ಕೆ ಫ್ರೀ ಮಾಡಲಿಕ್ಕೆ ನಮ್ಮ ಇಂಡಿಯನ್ ಆರ್ಮ್ ಫೋರ್ಸಸ್ ಏನು ಕೆಲಸ ಮಾಡಿದರು, ಆ ಸ್ಯಾಕ್ರಿಫೈಸಸ್ಸು, ಅವರ ಡಿಟರ್ಮಿನೇಷನು, ಇದನ್ನೆಲ್ಲ ಮತ್ತು ಅವರ ಇಡೀ ಸೈನಿಕ ಸಮೂಹ ತಮ್ಮ ರೂಟ್ ಲೆವೆಲ್ನಲ್ಲಿ ಏನು ಕೆಲಸ ಮಾಡಿ ನಮ್ಮನ್ನು ಇವತ್ತು ಮತ್ತು ಮುಂದಿನ ಎಲ್ಲ ಪೀಳಿಗೆಗಳಿಗೆ ಮಾದರಿಯಾದಂತಹ ಒಂದು ಸನ್ನಿವೇಶಕ್ಕೆ ಹಿಡಿಬಾಣದಂತಹ ಈ ದಿನ ಪ್ರತಿ ವರ್ಷವೂ ಕೂಡ ನಾವು ಕಾರ್ಗಿಲ್ ವಿಜಯ್ ದಿವಸ್ ಅಂತ ಏನು ಆಚರಣೆ ಮಾಡ್ತಾಯಿದ್ದೀವಿ. ಅದನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಪರವಾಗಿ ನಾನಿವತ್ತು ನಾವು ಎಲ್ಲ ಅಸೋಸಿಯೇಷನ್ ಜೊತೆಯಲ್ಲಿ ನಾವು ಇವತ್ತು ಅದನ್ನು ಸೆಲೆಬ್ರೇಟ್ ಮಾಡಿದ್ದೇವೆ. ಇದೇ ವೇಳೆ ಮಾತನಾಡಿದ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು, ಯುವ ಪೀಳಿಗೆ ದೇಶಕ್ಕಾಗಿ ತ್ಯಾಗ ಮಾಡಿದ ಯೋಧರನ್ನು ಸ್ಮರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿದರು. ನಮ್ಮ ದೇಶದ 527 ಜನ ಸೈನಿಕರು ಹುತಾತ್ಮರಾದರು. 1363 ಜನ ಸೈನಿಕರು ಗಾಯಾಳುಗಳಾದರು. ಪ್ರಾಯಶಃ ಜಗತ್ತಿನ ಯುದ್ಧದ ಇತಿಹಾಸದಲ್ಲಿ ಏನು ಗುಡ್ಡಗಾಡು ಪ್ರದೇಶದಲ್ಲಿ ಯುದ್ಧ ಆಗುತ್ತೆ, ಮೌಂಟೇನ್ ವಾರ್ಫೇರ್ ಅಂತ ಹೇಳ್ತೀವಿ, ಈ ಯುದ್ಧದಲ್ಲಿ ಕಾದಾಡಿದ ಭಾರತದ ಸೈನಿಕರ ಕೆಚ್ಚು, ಧೈರ್ಯ, ಸಾಹಸ ಮತ್ತು ಎತ್ತರದ ಪ್ರದೇಶಗಳಲ್ಲಿ ಕುಳಿತುಕೊಂಡಿರುವಂಥ ಶತ್ರುಗಳನ್ನು ಕೆಳಗಿನಿಂದ ಹೋಗಿ ದಾಳಿ ನಡೆಸಿಕೊಂಡು ಅವರನ್ನು ಅಲ್ಲಿಂದ ಓಡಿಸುವಂಥ ಒಂದು ಅತ್ಯಂತ ಸಾಹಸಮಯವಾದ ಕೆಲಸ ಬಹುಶಃ ಇನ್ನು ಮುಂದಿನ ಅನೇಕ ವರ್ಷಗಳ ಕಾಲ ಮಿಲಿಟರಿ ಸ್ಕೂಲ್ಗಳಲ್ಲಿ ಒಂದು ಅಧ್ಯಯನದ ವಿಷಯವಾಗಿ ತೆಗೆದುಕೊಳ್ಳುವಂಥದ್ದು ಅಂತ ಅಂದ್ಕೊಳ್ತೀನಿ ನಾನು. ಇವತ್ತು ಕಾರ್ಗಿಲ್ ವಿಜಯೋತ್ಸವದ ಸಂದರ್ಭದಲ್ಲಿ ಅವರ ಕೆಚ್ಚು, ಅವರ ಸಾಹಸ, ಅವರ ತ್ಯಾಗ, ಅವರ ಬಲಿದಾನವನ್ನು ನೆನಪು ಮಾಡಿಕೊಳ್ತಾ ಎಲ್ಲೋ ಒಂದು ಕಡೆ ನೀವು ಈ ದೇಶದ ಅಂತರಂಗದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಜೀವನ ನಡೆಸಬೇಕಾದ್ರೆ ಅದರ ಹಿಂದೆ ಈ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ನಮ್ಮ ಎಲ್ಲ ಹುತಾತ್ಮರ ಬಲಿದಾನ ಇದೆ. ಅದನ್ನು ನೆನಪಲ್ಲಿಟ್ಟುಕೊಂಡು ವಿಜಯ ದಿವಸದ ದಿವಸ ಅವರಿಗೆ ಶ್ರದ್ಧಾಂಜಲಿ ಸಮರ್ಪಣೆ ಮಾಡ್ತಾ ಅವರ ಕುಟುಂಬದೊಂದಿಗೆ ಇಡೀ ಸಮಾಜ ಇದು ಹೇಳುವಂಥ ಒಂದು ವಿಶ್ವಾಸವನ್ನು ಮೂಡಿಸ್ತಾ ಎಲ್ಲೋ ಒಂದು ಕಡೆ ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಕೈ ಜೋಡಿಸ್ತೇವೆ. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ನಿಟ್ಟೆಗುತ್ತು, ಕರ್ನಲ್ ಶರದ್ ಭಂಡಾರಿ, ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೃಷ್ಣಾನಂದ ಪೈ, ನಂದಗೋಪಾಲ್ ಮತ್ತಿತರರು ಉಪಸ್ಥಿತರಿದ್ದರು.